ಬೈಕ್ ಆಂಬ್ಯುಲೆನ್ಸ್ ಅನ್ನು ನಾವು ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 100 ಬೈಕ್ ಆಂಬ್ಯುಲೆನ್ಸ್ಗೆ ನಾವು ಈಗಾಗಲೇ ತಯಾರಾಗ್ತಾ ಇದ್ದೇವೆ. ಫೈನಲ್ ಹಂತದಲ್ಲಿ ಇದೆ ಎಲ್ಲದಕ್ಕೂ ಕೂಡ. ಅದರಲ್ಲಿ ಮೊದಲನಾಗಿ ನಾನು ಹೇಳುವುದೇನು, ಜನರಿಗೆ ಅವರವರ ಆರೋಗ್ಯಕ್ಕೆ ಅವರವರೇ ಜವಾಬ್ದಾರಿ ಜನರಿಗೆ. ಸೊ ಜನ ಹೆಚ್ಚಿನ ಮಹತ್ವವನ್ನು ಅವರ ಆರೋಗ್ಯ ಕಾಪಾಡಲು ಅವರ ಊಟ ಉಪಚಾರ, ಅವರ ಜೀವನ ಶೈಲಿ ಮತ್ತು ಪರಿಸರಕ್ಕೆ ಒತ್ತು ಕೊಡೋ ಕೆಲಸ ಜನಸಾಮಾನ್ಯರು ಮೊದಲ ಆದ್ಯತೆಯಲ್ಲಿ ಮಾಡಬೇಕು. ನಮ್ಮ ಆರೋಗ್ಯ ಇಲಾಖೆ ಇನ್ನು ರೋಗ ಬಂದವರಿಗೆ ಮದ್ದು ಕೊಡಲಿಕ್ಕಿರುವಂಥ ಒಂದು ವಿಚಾರ, ಅದು ಅವ್ರು ನೆಮ್ಮದಿ ಮತ್ತು ಸಮಾಧಾನದಿಂದ ತಗೊಳ್ಬೇಕು ಬೇಕಾಗಿ ನಾವು ಇವತ್ತು ವಿವಿಧ ಯೋಜನೆ ಹಮ್ಮಿಕೊಂಡು ಬಂದಿದ್ದೇವೆ. ಅದಕ್ಕೆ ಈಗಾಗಲೇ ನಾವು ಎಲ್ಲ PSCಗಳಿಗೆ ನಮ್ಮ ಡಾಕ್ಟರ್, ನರ್ಸಸ್, ಅದರ ಜೊತೆಯಲ್ಲಿ ಫಾರ್ಮಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನನ್ನು ನಾವು ಇವತ್ತು ನೇಮಕಾತಿ ಮಾಡಿ ಆದರ್ಶ ಕೊಟ್ಟು ಈಗಾಗಲೇ ನೇಮಕಾತಿ ಆಗ್ತಾ ಇದೆ. ಕಳೆದ 1.5 ತಿಂಗಳಲ್ಲಿ ರಾಜ್ಯದಲ್ಲಿ ಸುಮಾರು 200 ಜನ ಇವತ್ತು MBBS ಡಾಕ್ಟ್ರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇರಿದ್ದಾರೆ. ಈಗಲೂ ಕೂಡ ಭಾಳ ಜನ ಅರ್ಜಿ ಕೂಡ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಸುಮಾರು 1,000 ಸಿಬ್ಬಂದಿ ಡಾಕ್ಟ್ರು ಮತ್ತು ನರ್ಸಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ನೇಮಕಾತಿ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದ್ದು, ಅದರ ಆ ಒಂದು ನೇಮಕಾತಿಯ ಪ್ರಕ್ರಿಯೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಇನ್ನೂ 3,500 ಸ್ಟಾಫ್ ಕೂಡ ಇವತ್ತು ನಮಗೆ ಒಪ್ಪಿಗೆ ಸಿಕ್ಕಿದೆ. ಅದನ್ನು ಇವತ್ತು ಯಾವ ರೀತಿ ಅದು ನಾವು ನೇಮಕಾತಿ ಮಾಡಬೇಕಂತ ಚರ್ಚೆ ಮಾಡಿ ಅದಕ್ಕೆ ನಿಯಮವನ್ನು ನಾವು ಇವತ್ತು ರೂಪಿಸ್ತೇವೆ. ಇದರ ಮಧ್ಯದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಸಮರ್ಪಕವಾದ ವ್ಯವಸ್ಥೆಯನ್ನು ಮಾಡಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟ PSCಯಿಂದ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಇವತ್ತು ಅತ್ಯುತ್ತಮವಾದ ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮನೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದುಕೊಂಡು ಇಲಾಖೆ ಮುಖಾಂತರ ಚರ್ಚೆ ಮಾಡಿ ಇದೀಗ ಅಂತಿಮ ಒಂದು ರೂಪರೇಷೆಗೆ ಬಂದಿದ್ದೇವೆ. ನಮ್ಮ ಯೋಜನೆ ಇವತ್ತು ಹೇಗಿದೆ ಅಂತ ಹೇಳಿದರೆ, ಗ್ರಾಮೀಣ ಮಟ್ಟದಲ್ಲಿ 20 ನಿಮಿಷದ ಒಳಗಡೆ ಬರಬೇಕು, ನಗರ ಮಟ್ಟದಲ್ಲಿ 15 ನಿಮಿಷದ ವ್ಯಾಪ್ತಿಯಲ್ಲಿ ಮುಟ್ಟಬೇಕುವಂಥ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ದಟ್ಟಣೆಯ ನಗರ ಪ್ರದೇಶದಲ್ಲಿ ಇವತ್ತು ಭಾಳಷ್ಟು ವಾಹನ ದಟ್ಟಣೆ ಇದ್ದ ಕಡೆ ಜನಸಾಮಾನ್ಯರು ಅನಾರೋಗ್ಯ ಪೀಡಿತರಾದಾಗ ಅವರನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಇವತ್ತು ಬೈಕ್ ಆಂಬ್ಯುಲೆನ್ಸನ್ನು ನಾವು ಪುನಃ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 100 ಬೈಕ್ ಆಂಬ್ಯುಲೆನ್ಸ್ಗೆ ನಾವು ಈಗಾಗಲೇ ತಯಾರಾಗ್ತಾ ಇದ್ದೇವೆ. 108 ಆಂಬ್ಯುಲೆನ್ಸ್, ಸುಮಾರು 450 ಹೊಸ ಆಂಬ್ಯುಲೆನ್ಸ್ಗೆ ಇವತ್ತು ಕೊಟ್ಟು ಈಗಿರುವಂತಹ ಆ ಆಂಬ್ಯುಲೆನ್ಸ್ ಸೇರಿಸಿಕೊಂಡು ರಾಜ್ಯದಲ್ಲಿ ಸುಮಾರು 750ಕ್ಕೂ ಆಂಬ್ಯುಲೆನ್ಸ್ ಸಜ್ಜು ಮಾಡಿ ರಾಜ್ಯ ಉದ್ದಗಲಕ್ಕೂ ಜನಸೇವೆಗೆ ಆ ಒಂದು ಗ್ರಾಮೀಣ ಮಟ್ಟದಲ್ಲಿ 20, ನಗರ 15 ನಿಮಿಷಕ್ಕೆ ಸೀಮಿತಗೊಳಿಕೆ ವ್ಯವಸ್ಥೆ ಮಾಡಲಾಗುವುದು. ಆ್ಯಂಬುಲೆನ್ಸ್ ಎಲ್ಲಿ ತಡ ಬಂದರೆ ಆ ಕಂಪನಿ ಯಾರದು ವಹಿಸ್ಕೊಳ್ಸ ನಡೆಸುವಂಥದ್ದು ಅವರ ಮೇಲೆ ನಾವು ಇವತ್ತು ಫೈನನ್ನು ಕೂಡ ಹಾಕುವಂಥ ಒಪ್ಪಂದ ಇದೆ. ಅಷ್ಟು ಮಾತ್ರ ಅಲ್ಲ, ಆ್ಯಂಬುಲೆನ್ಸ್ನ ಸ್ವಚ್ಛತೆ, ಡ್ರೈವರ್ಗಳ ವ್ಯವಸ್ಥೆ, ವಸ್ತ್ರ ಮತ್ತು ಅವರ ಒಂದು ಸ್ವಚ್ಛತೆ ಇದೆಲ್ಲ ಒಳಪಟ್ಟುವಂಥ ಒಂದು ವಿಚಾರಕ್ಕೆ ನಾವು ಈಗಾಗಲೇ ನಾವಿವತ್ತು ಅಂತಿಮವಾಗಿ ರೂಪರೇಷೆಗಳನ್ನು ನಾವು ಆರ್ಥಿಕ ಇಲಾಖೆಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಇದು ನಾವು ಸರ್ಕಾರಿ ಆಸ್ಪತ್ರೆ ಸಿಕ್ಕುವಂಥ ವ್ಯವಸ್ಥೆಗೆ ಮಾಡಬೇಕಾಗುವಂಥ ಒಂದು ಯೋಜನೆ. ಇನ್ನು ಎಲ್ಲ ಆಸ್ಪತ್ರೆ ಕೂಡ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ. ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯಲ್ಲಿ ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಕೆಲವೊಂದು ಚಿಕಿತ್ಸೆ ಇರುವುದಿಲ್ಲ. ಆವಾಗ ಜನಸಾಮಾನ್ಯರು ಯಾರು ಕೂಡ ಸರ್ಕಾರ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಆ ಚಿಕಿತ್ಸೆ ಇಲ್ಲಂತ ಗೊತ್ತಾದ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡದೆ ಸರ್ಕಾರ ದುಡ್ಡು ಖರ್ಚು ಮಾಡುವಂತಹ ಆಯುಷ್ಮಾನ್ ಕರ್ನಾಟಕ ಯೋಜನೆ ಏನಿದೆಯಾ ಅದನ್ನು ನಾವು ಇನ್ನಷ್ಟು ಉತ್ತಮ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಆಸ್ಪತ್ರೆ ತಜ್ಞರ ಜೊತೆ ಚರ್ಚೆ ಮಾಡಿಕೊಂಡು ಅದು ಇನ್ನಷ್ಟು ಅತ್ಯುತ್ತಮವಾಗಿ ನಾವು ಜನರಿಗೆ ಅದನ್ನು ಮುಟ್ಟುವಂಥ ಪ್ರಯತ್ನ ಮಾಡ್ತೇವೆ. ಇದರಲ್ಲಿ
APLನವರಿಗೆ ಮಾತ್ರ ಇವತ್ತು ಇದೆ, BPLನವರಿಗೆ ಮಾತ್ರ ಕೂಡ ಇವತ್ತಿದೆ. ಈ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು BPLನವರಿಗೆ ಕೂಡ BPL ಯೋಜನೆಯನ್ನು APLನವರಿಗೆ ಕೂಡ ವಿಸ್ತರಿಸುವಂಥ ಚರ್ಚೆ ನಡೆದಿದ್ದು, ಮುಖ್ಯಮಂತ್ರಿಗಳು ಇದು ಚರ್ಚೆ ನಡೆದಿದೆ. ಅದರ ಆ್ಯಕ್ಷನ್ ಪ್ಲ್ಯಾನ್ ನಾವು ಇವತ್ತು ಮಾಡ್ತಾ ಇದ್ದೇವೆ. APL ಕಾರ್ಡ್ದಾರರು ಯಾರು BPL ಸವಲತ್ತು ಪಡೆದುಕೊಂಡು ಚಿಕಿತ್ಸೆ ಪಡಿತಾರೆ ಅವರಿಗೂ ಇವತ್ತು ಈ ವ್ಯವಸ್ಥೆ ನಾವು ವಿಸ್ತರಿಸುವಂಥ ಯೋಜನೆ ಇದೆ. ಯಾರಾದರೂ APL ಬಂದು ನನಗೆ ಸಿಂಗಲ್ ರೂಮ್ ಬೇಕು, ನಮ್ಮ ಸಪ್ರೇಟ್ ರೂಮ್ ಬೇಕು, ನನಗೆ AC ರೂಮ್ ಬೇಕು ಅಂತ ಹೇಳಿದರೆ ಅವರಿಗೆ ಅದು ಆಸ್ಪತ್ರೆಗೆ ಚಾರ್ಜ್ಗೆ ಬಿಟ್ಟಂಥ ವಿಚಾರ. ಅದು ಆಸ್ಪತ್ರೆ ಫಿಕ್ಸ್ ಮಾಡೋ ಚಾರ್ಜ್ ಇರ್ತದೆ. ಯಾರಾದರೂ APLನವ್ರು ಬಂದು ನಾವು ಜನರಲ್ ವಾರ್ಡ್ನಲ್ಲಿ BPL ತಗೊಳ್ಳುವಂಥ ಟ್ರೀಟ್ಮೆಂಟ್ ತಗೊಳ್ತೇವೆ ಅಂತ ಏನು ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಅದನ್ನು ಅವರಿಗೆ ವಿಸ್ತಾರ ನಾವು ಇವತ್ತು ಮಾಡಲಿಕ್ಕೆ ಈಗಾಗಲೇ ನಾವು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇವೆ. ಅದರ ಪ್ರೋಸೆಸ್ ಇವತ್ತು ನಡೀತಾ ಇದೆ. ಅಲ್ಲಿಯವರೆಗೆ ಇವತ್ತು ಸರ್ಕಾರ ನಮ್ಮ ನೌಕರರಿದ್ದಾರೆ. ಕರ್ನಾಟಕ ಆರೋಗ್ಯ ಜ್ಯೋತಿ ಸಂಜೀವಿನಿ ಅಂತೇಳಿ ಹಿಂದೆ ನಾವು ಅದನ್ನು ಪ್ರಾರಂಭ ಮಾಡಿತ್ತು. ತದನಂತರ ಅದರ ರೇಟ್ ಕಡಿಮೆ ಇದ್ದ ಕಾರಣ ಇವತ್ತು ಮತ್ತು ಪ್ರೊಸೀಜರ್ ಕೂಡ ಕಡಿಮೆ ಇದ್ದ ಕಾರಣ ಇದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಿ ನೌಕರರಿಗೆ ಇವತ್ತು ಆ ಯೋಜನೆಗೆ ನಾವು ಇದು CGSS ರೇಟ್ ಏನಿದೆಯಾ ಅದಕ್ಕೆ ಅನುಗುಣವಾಗಿ ಜಾಸ್ತಿ ಮಾಡಿ ಮತ್ತು ಪ್ರೊಸೀಜರ್ ಈಗ 1,500 ಇರುವಂಥ ಪ್ರೊಸೀಜರ್ಸ್ ಏನಿದೆಯಾ ಅದಕ್ಕೆ ಇನ್ನೂ 1,500 ಹೆಚ್ಚುವರಿ ಪ್ರೊಸೀಜರ್ ಸೇರ್ಪಡೆ ಮಾಡಿ ಸುಮಾರು 3,000 ಪ್ರೊಸೀಜರ್ ಸೇರ್ಪಡೆ ಮಾಡಿ ಇವತ್ತು ಆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಏನು ಇವತ್ತು ನಮ್ಮ ಸರ್ಕಾರಿ ನೌಕರಿಗಿದೆ ಅದನ್ನು ನಾವು ಇವತ್ತು ಸ್ಟ್ರೀಮ್ಲೈನ್ ಮಾಡಿಕೊಂಡು ಒಂದು ಯೋಜನೆ ರೂಪಿಸಿ ಅದು ಕೂಡ ಇವತ್ತು ಒಪ್ಪಿಗೆ ಹಂತದಲ್ಲಿ ಇದೆ. ಸರ್ಕಾರಿ ನೌಕರರ ಬಹುತೇಕ ಎಲ್ಲರೂ ಕೂಡ APL. ಅವರಿಗೆ ಇವತ್ತು 60 ವರ್ಷ ಆದಾಗ ಅವ್ರದ್ದು ಟರ್ಮ್ ಮುಗೀತದೆ, ಯಾಕಂದರೆ ಅವ್ರು ರಿಟೈರ್ ಆಗ್ತಾರೆ. ಆದ ಕಾರಣ 70 ವರ್ಷದ ನಂತರ ನಮ್ಮ ವಯೋವಂದನ ಸ್ಕೀಮ್ ಇದೆ, ಅದಕ್ಕೆ ನಾನು ಬರ್ತೇನೆ. ಅದಕ್ಕಿಂತ 60ರಿಂದ 70 ವರ್ಷ ತನಕ ಏನಿದೆಯಲ್ಲ ಅವರಿಗೆ ನಾವು ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅವರನ್ನು ಕೂಡ ನಾವು ಇವತ್ತು ಉಚಿತವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಅವರು ಮತ್ತು ಅವರ ಕುಟುಂಬಸ್ಥರಿಗೆ ಸೆಲ್ಫ್ ಫೈನಾನ್ಸಿಂಗ್ ಮುಖಾಂತರ ಒಂದು ಯೋಜನೆ ನಾವು ರೂಪಿಸಿದ್ದೇವೆ. ಅದು ಸಂಧ್ಯಾ ಕಿರಣ ಯೋಜನೆ. ಗೌರ್ಮೆಂಟ್ ಸ್ಟಾಫ್ ಆ್ಯಂಡ್ ಆಫೀಸರ್ಸ್ಗೆ ರಿಟೈರ್ಡ್ ಆದ ನಂತರ 60ಯಿಂದ 70 ತನಕ ಸಂಧ್ಯಾ ಕಿರಣ ಯೋಜನೆ. ಅದು ಹೇಗಿರುತ್ತೆ ಅಂತ ಹೇಳಿದರೆ ರಿಟೈರ್ಡ್ ಆದ ನಂತರ ಅವರು ರಿಟೈರ್ಡ್ನ ಪೆನ್ಷನ್ನ ಮೊತ್ತದಲ್ಲಿ 1.25 ರೂಪೀಸ್ ಅವರು ಕಟ್ಟಬೇಕು. 1.25% 1.25% ಆಫ್ ದ ಪೆನ್ಷನ್ ಅವ್ರು ಕಟ್ಟಬೇಕು. ಯಾವುದು? ಹಾಂ, ಇದು ಪೆನ್ಷನ್ ಬರುವವರೆಗೆ. ಚರ್ಚೆ ಮಾಡ್ತೇನೆ. ಗುಡ್ ಸಜೆಷನ್, ಬಟ್ ಐ ವಿಲ್ ಆಸ್ಕ್. ಏನಾದರೂ ಸ್ಕೀಮ್ ಮಾಡಿರ್ಬೇಕು. ಓಕೆ, ಅಲ್ಲ ಅದನ್ನು ನಾನು ಮಾತಾಡ್ತೇನೆ. ಅದಕ್ಕೆ ರೂಪಿಸಿರ್ಬೋದು. 70 years ತನಕ 1.25%. ಏನಾದರೂ ಈ ಮಧ್ಯದ ತೀರಿ ಹೋದರೆ ಮತ್ತು ಅವರ ಫ್ಯಾಮಿಲಿ ಮುಂದುವರಿಸುವಾಗ ಆ ಫ್ಯಾಮಿಲಿಗೆ ಸಿಕ್ಕುವಂಥ ಪೆನ್ಷನ್ನಲ್ಲಿ 0.75 ಕಟ್ಟಲಿಕ್ಕೆ 0.75 ಕಟ್ಟಿದರೆ ಅವ್ರಿಗೆಲ್ಲ ಅದು APL ಮತ್ತು ಎಲ್ಲ ಸರ್ಕಾರಿ ನೌಕರಿಗೆ 70 ವರ್ಷ ತನಕ ಫ್ರೀಯಾಗಿ. ಅದಕ್ಕೆ ಮುಂಚೆ ಕಾರಣ ಆರೋಗ್ಯ ಸಂಜೀವಿನಿ ಇದೆ. ಅದಾದ ನಂತರ ರಿಟೈರ್ಡ್ ಆದ ನಂತರ 70 ವರ್ಷ ತನಕ ಈ ಸ್ಕೀಮ್. ಇನ್ನು ಕಾಮನ್ ಪೀಪಲ್ ಯಾರಿದ್ದಾರೆ ಹಿರಿಯರು, ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ರೂಪಿಸಿದೆ. ಕೇಂದ್ರ ಸರ್ಕಾರ ವಯೋವಂದನ ಯೋಜನೆ ಅಂತ ಹೇಳಿ ಆದೇಶ ಕೊಟ್ಟರೂ ಕೂಡ ಅದು ಸ್ಪಷ್ಟತೆ ಯಾವುದು ಕೂಡ ಇಲ್ಲ. ಅದೊಂದು ಕ್ಲಾರಿಟಿ ಅಂತ ಎಲ್ಲಿಯೂ ಕೂಡ ಇಲ್ಲ. ಅದಕ್ಕಾಗಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪ್ರಧಾನಮಂತ್ರಿಯವರಿಗೆ ಪತ್ರ ಬರಲಿಕ್ಕಿದ್ದಾರೆ.
ನಾನು ಕೇಂದ್ರದ ಆರೋಗ್ಯ ಸಚಿವರ ಪತ್ರ ಬರೆದಿದ್ದೇನೆ. ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರದಿಂದ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಅದು ಭಾಳ ಸ್ಪಷ್ಟತೆಯಿಂದ ಕೇಂದ್ರ ಸರ್ಕಾರ ಇದು ಯಾವ ಆಧಾರದಲ್ಲಿ ಎಷ್ಟು ಜನಸಂಖ್ಯೆಗೆ ಎಷ್ಟು ಅನುದಾನ ಬಿಡುಗಡೆ ಮಾಡ್ತೀರಿ ಎಂಬ ಸ್ಪಷ್ಟತೆಯನ್ನು ಕೂಡ ಕೊಡಲಿಲ್ಲ. ಅದು ಅವ್ರು ಕೊಟ್ಟ ತಕ್ಷಣ ಈ ಒಂದು ವಯೋವಂದನಾ ಸ್ಕೀಮ್ ಅಂತ ಹೇಳಿದರೆ 70 ವರ್ಷ ಮೇಲ್ಪಟ್ಟಂಥ ಎಲ್ಲರಿಗೆ, ಈಗ BPLಗೆ ಮಾತ್ರ ಇದೆ, APLನವ್ರಿಗೆ ಕೂಡ ಇದರಲ್ಲಿ ಉಚಿತವಾದ ಟ್ರೀಟ್ಮೆಂಟ್ ಇವತ್ತು ಕೊಡುವಂಥದ್ದು ವಯೋವಂದನ. ಇದನ್ನು ನಾನು ಮುಂದಿನ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ, ಡೆಲ್ಲಿಗೆ ಹೋದ ಸಂದರ್ಭಕ್ಕೂ ಚರ್ಚಿಸಿ ಇದಕ್ಕೆ ಒಂದು ರೂಪರೇಷೆ ನಾವು ಇವತ್ತು ಮಾಡ್ತೇವೆ. ಇದು ನಾವು ಅತಿ ಶೀಘ್ರದಲ್ಲೇ ಇವತ್ತು ಮಾಡುವಂಥದ್ದು. ಯೂನಿವರ್ಸಲ್ ಹೆಲ್ತ್ ಕವರೇಜ್ APLನವ್ರಿಗೆ ಕೂಡ ನಾವು BPL ವ್ಯವಸ್ಥೆ ಕೊಡುವಂಥದ್ದು, ಅದು ಬಹುಶಃ ಮುಂದಿನ ಕೆಲವು ಸಮಯ ತಗೊಳ್ತದೆ. ಹೀಗಾಗಿ ನಾವು ರೆಡಿ ಮಾಡಿ ಅದು ಮುಂದಿನ ಅನುಷ್ಠಾನ ಇವತ್ತು ಮಾಡ್ತೇವೆ. ಇದೆಲ್ಲ ಕೂಡ ನಮ್ಮ ರಾಜ್ಯದ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಅವರ ಆರೋಗ್ಯಕ್ಕೆ ಮತ್ತು ಅವರ ಕುಟುಂಬಸ್ಥರಿಗೆ ಅವರ ಕಿಸೆಯಿಂದ ದುಡ್ಡು ಖರ್ಚು ಮಾಡಬಾರ್ದು, ಪಾಕೆಟ್ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಬೇಕೆಂಬ ಉದ್ದೇಶದಿಂದ ಈ ಎಲ್ಲ ನಾವು ಯೋಜನೆ ರೂಪಿಸಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಯೋವಂದನದ್ದು ನೀವು ಹೇಳಿದ್ರಿ ಅಂದ್ರೆ ಈಗ ಅದು ಹಿಂದೆ ಭಾಳ ಈಗ ನೀವು ಇದು ಹೇಳಿದ್ರಿ, ಅದು ಅನುದಾನ ಬಿಡುಗಡೆ ಬಗ್ಗೆ ಕ್ಲಾರಿಟಿ ಇಲ್ಲ. ಎಕ್ಸಾಕ್ಟ್ಲಿ ಏನ್ ರೀಸನ್? ನಿಮಗೆ ಅದು ಇದ್ದು ಸ್ಕೀಮ್ ಬಂದೇ ಬಹಳ ದಿವಸ ಆಯ್ತು, ಬೇರೆ ಕಡೆ ಅದು ಇಂಪ್ಲಿಮೆಂಟ್ ಆಗಿದೆ, ನಮ್ಮಲ್ಲಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಏನು ಎಕ್ಸಾಕ್ಟ್ ರೀಸನ್ ಏನು ನಿಮ್ಮ? ಎಕ್ಸಾಕ್ಟ್ ಕೇಂದ್ರ ಸರ್ಕಾರ ಏನಿದೆ ಅಂತ ಹೇಳಿದ್ರೆ ಅವರದೇ ಆದ ಒಂದು ಸರ್ವೆ ಇದೆ, ಅವರದೇ ಆದ ಸರ್ವೆದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 69 ಲಕ್ಷ ಜನರಿಗೆ ಮಾತ್ರ ಗುರುತಿಸಿದ್ದಾರೆ. 69 ಲಕ್ಷ ಜನರಿಗೆ ಮಾತ್ರ ಒಂದು ಕುಟುಂಬಕ್ಕೆ 1,500 ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಕರ್ನಾಟಕದಲ್ಲಿರುವಂತಹ ಎಲ್ಲ APLಗಳು ಅದರಲ್ಲಿ ಬರುವುದಿಲ್ಲ. ನಮ್ಮ ಶೇರ್ ಹಾಕಲಿಕ್ಕೆ ಕರ್ನಾಟಕ ಸರ್ಕಾರ ನಮ್ಮ ಶೇರ್ ಹಾಕಲಿಕ್ಕೆ ನಾವು ರೆಡಿ ಇದ್ದೇವೆ. ಮತ್ತು ಅವರು ಕೊಟ್ಟಂಥ ಯೋಜನೆಯಲ್ಲಿ ಸ್ಪಷ್ಟವಾದ ಒಂದು ವಿಚಾರ ಕೂಡ ಇಲ್ಲ. ಅದಕ್ಕೆ ಅದೇ ಈಗ 69 ಲ್ಯಾಕ್ಸ್ ಅವರು ಯಾವ ಆಧಾರದಲ್ಲಿ ಅವರು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಒಂದು ಕುಟುಂಬಕ್ಕೆ 1,500 ಅಂತ ಏನು ಲೆಕ್ಕಾಚಾರ ಅದರಲ್ಲಿ. ಆಗ ಉಳಿದವ್ರದ್ದು ಏನು ಮಾಡಬೇಕು? ಈಗ ನಾವು ಬಂದು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಾವು ಅದನ್ನು ಕಾರ್ಯಯೋಜನೆಗೆ ನಾವು ತರಬೇಕು. ಯಾವುದು 1,00,000 ನಾವೇ ಆಗ್ಬೇಕಲ್ಲ, ನಾವು 1,500 ಆಗ್ತೇವೆ. ಹೌದು, ರಿಟೈರ್ಡ್ ಫ್ಯಾಮಿಲಿ ಕೂಡ ಹೌದು. ಅದೇ ಯಾವುದು ಫ್ಯಾಮಿಲಿಗೆ ಕೂಡ ತೀರಿ ಹೋಗೋ ತನಕ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ನಾನು ಜೀವಂತವಾಗಿದ್ದೆ, ನನ್ನ ಪೆನ್ಷನಲ್ಲಿ 1.25, ನಾನು ತೀರಿ ಹೋದ ನಂತರ ನನ್ನ ಪೆನ್ಷನ್ ನನ್ನ ಮನೆಯವರಿಗೆ ಬರ್ತದೆ, ಅದು 0.75. ಎಲ್ಲ ಆಸ್ಪತ್ರೆ 60-70 ವರ್ಷ ತನಕ ಯಾಕೆ ನಾವು ತಂದಿದೆ ಅಂತ ಹೇಳಿದರೆ 70 ವರ್ಷ ಅಂತ ಈ ವಯೋವಂದನ ಸ್ಕೀಮ್ ತರ್ತೇವಲ್ಲ, ಇದೊಂದು ಸಿಸ್ಟಮ್ಯಾಟಿಕ್ ತಂದಾಗ ಎಲ್ಲ ಕ್ಲಾರಿಟಿ ಬರ್ತದೆ. ಏನಾದರೂ ಇದು ವಯೋವಂದನ ನಾವೇನಾದ್ರು ನಾಳಿದ್ದು ಯೂನಿವರ್ಸಲ್ ಹೆಲ್ತ್ ಕವರೇಜ್ ನಾವು ಸ್ಟಾರ್ಟ್ ಮಾಡಿದರೆ APLನವರು ಕೂಡ APLನವರು ಕೂಡ BPL ವ್ಯವಸ್ಥೆ ನಾವು ಕೊಡ್ತೇವೆ ಅಂತ ಅದೆಲ್ಲ ಬಂತು, ಆಟೋಮೆಟಿಕ್ ಕವರ್ ಆಗಿ ಬರ್ತದೆ. ತರ್ತಾ ಇದ್ದೇವೆ. ಈಗಲೇ ನಾವು ಅವ್ರ ಒಂದು ಸುತ್ತ ಮಾತುಕತೆ ನಾವು ನಡೆಸಿದ್ದೇವೆ ಅಸೋಸಿಯೇಷನ್ ಅವ್ರ ಕೂಡ, ಅವರು ಕೂಡ ಅದಕ್ಕೆ ತಯಾರಿದ್ದಾರೆ. ಅವ್ರು ಕೂಡ ಅದು ಭಾಳ ಖುಷಿಪಟ್ಟಿದ್ದಾರೆ. ಕೆಲವೊಂದು ಅವ್ರು ನಮ್ಮ ಏನು ರೇಟ್ಸ್ ಏನಿದೆ ಅವತ್ತು 10 ವರ್ಷ ಹಿಂದೆ ಮಾಡಿದಂಥ ರೇಟ್ ಇದೆ, ಅದಕ್ಕೆ ಕೆಲವರು ಜಾಸ್ತಿ ಕೇಳಿದ್ದಾರೆ, ಕೆಲವೊಂದು ಕೋಡ್ ಕೇಳಿದ್ದಾರೆ ಬದಲಾವಣೆ. ಅದನ್ನು ನಾವೀಗ ಬದಲಾವಣೆ ಮಾಡ್ತಾ ಇದ್ದೇವೆ. ಉದಾಹರಣೆ ನೋಡುವಾಗ ಕೈಯನ್ನು ನೋವಾದರೆ ಇಲ್ಲಿ ಫ್ರ್ಯಾಕ್ಚರ್ ಆದರೆ ಅದಕ್ಕೆ ದುಡ್ಡು ಕೊಡ್ತಾ ಇದ್ದೇವೆ, ಇಲ್ಲಿ ಫ್ರ್ಯಾಕ್ಚರ್ ಏನು ಕೂಡ ಇದಕ್ಕೆ ಕೋಡಿಲ್ಲ, ಇಲ್ಲಿಗೆ ಕೋಡಿದೆ, ಇದಕ್ಕೆ ಕೋಡಿಲ್ಲ. ಕಾಲಿಗೆ ಮೊಣಕಾಲಿನ ಕೆಳಗೆ ಆದರೆ ಆಪ್ರೇಷನ್ ಆದರೆ ಕೋಡಿದೆ, ತೊಡೆ ತೈಗೆ ಹೆಚ್ಚು ಕಮ್ಮಿ ಅಂದರೆ ನಮ್ಮಲ್ಲಿ ಕೋಡಿಲ್ಲ.
ಇಂಥದ್ದನ್ನೆಲ್ಲ ನಾವು ಕೆಲವೊಂದು ಏನು ಸಣ್ಣ ವಿಚಾರ ಇದೆ ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಿ ಅದನ್ನು ತರ್ತೇವೆ. 5 lakhs ತನಕ ಇದೆ, ಮತ್ತು ಅಡಿಷನಲ್ ಬೇಕಾದಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಕೊಡ್ತೇವೆ. ಇಲ್ಲ, ಕ್ಯಾಬಿನೆಟ್ ಈಗ ಕ್ಯಾಬಿನೆಟ್ ಸಬ್ಮಿಟ್ ಆಗಿದೆ, ಅವ್ರು ಎಗ್ರಿ ಆಗಿದ್ದಾರೆ. ಬಜೆಟ್ ಐ ಥಿಂಕ್ 30 to 40 crores ಇಯರ್ಲಿ ನಮಗೆ ಬರುವಂಥದ್ದು. ಆಯುಷ್ಮಾನ್ ಯೋಜನೆ ಅಲ್ಲ ಅದೇನು ಜಾಸ್ತಿ ಮಾಡ್ತೇವಲ್ಲ, ಅದೇ ಹೇಳಿದೆ ನಾನು. ಅದು ಒಂದು ನಾವು ಜಾಸ್ತಿ ಮಾಡ್ತೇವೆ ರೇಟ್, ಅದೇ ಕ್ಯಾಬಿನೆಟಲ್ಲಿದೆ ಈಗ. ಇಟ್ಸ್ ವೆರಿ ಸೂನ್. ಪ್ಲಸ್ ಪ್ರೊಸೀಜರ್ ಕೂಡ ಅದರಲ್ಲಿ ಕಡಿಮೆ ಇತ್ತು, ಆ ಪ್ರೊಸೀಜರ್ ನಾವು ಜಾಸ್ತಿ ಮಾಡ್ತಿದ್ದೇವೆ. ಯಾವುದು? ಓಕೆ. ಇದರ ಬಗ್ಗೆ ನಾವು ಆರೋಗ್ಯ ಗೃಹ ಸಚಿವರ ಕೇಳ್ತೇನೆ, ಅದು ಅವ್ರಿಗೆ ನನಗೆ ಬರುವುದಿಲ್ಲಲ್ಲ. ಈಗ ಆರೋಗ್ಯ ಸಂಜೀವಿನಿಯಲ್ಲಿ ಈಗಾಗಲೇ 282 ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳು, 204 ಸರ್ಕಾರಿ ಆಸ್ಪತ್ರೆಗಳು ನೋಂದಣಿ ಆಗಿದೆ. ಆಸ್ಪತ್ರೆ 288 ಪ್ರೈವೇಟ್, 204 ಗೌರ್ಮೆಂಟ್. ನೀವು MBBS ಡಾಕ್ಟರ್ ಆಯ್ಕೆ ಬಗ್ಗೆ ಮಾತಾಡಿದ್ರಿ. ಈಗ ನೀವು ಈ BMS ಡಾಕ್ಟರ್ ಆಯುರ್ವೇದಿಕ್ ಅವರದ್ದು ನೀವೇ ಹೇಳಿದ್ರಿ, ಏನಾಯ್ತು ಅದು? ಇಲ್ಲ, ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ಈಗ ಎಲ್ಲಿಗೆ ಜಾಸ್ತಿ ಡಿಮಾಂಡ್ ಇದೆ ಅಲ್ಲಿಗೆ ಜಾಸ್ತಿ ಹೊತ್ತು ಸರ್ಕಾರ ಕೊಡ್ತದೆ ಇದರಲ್ಲಿ. ಅದಾದ ನಂತರ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಇದಕ್ಕೆ ಕೂಡ ಕೊಡಲಿಕ್ಕೆ ನಮ್ಮಲ್ಲಿ ಯೋಜನೆ ಇದೆ. 108 ಆಂಬುಲೆನ್ಸ್ ಬಗ್ಗೆ ಹೇಳಿದ್ವಿ, ಹೊಸತು ಬರ್ತದೆ. ಹಳೆಯದು ಅದು ಸ್ವಲ್ಪ ನಿರ್ವಹಣೆ ಸಮಸ್ಯೆ ಇದೆ ಅಲ್ಲಿ, ಅದಕ್ಕೆ ನಾನು ಹೇಳಿ. ನೀವು ಟೆಂಡರ್ ಕೊಡುವಾಗ ಹಳೆದವರಿಗೆ ಕೊಡ್ತೀರಾ ಅಥವಾ ಹೊಸ? ಇಲ್ಲ, ಟೆಂಡರ್ ನೋಡಿ, ಟೆಂಡರ್ ಯಾರು ತೆಕ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವೀಗ ಈಗಿರುವಂಥ ಚೆನ್ನಾಗಿರುವಂಥ ಆ್ಯಂಬುಲೆನ್ಸ್ ಏನಿದೆಯಲ್ಲ, ಚೆನ್ನಾಗಿರುವಂಥ ಆ್ಯಂಬುಲೆನ್ಸ್ ನಾವು ಸೆಲೆಕ್ಟ್ ಮಾಡಿ ಅದಕ್ಕೆ ಇನ್ನೂ ಸುಮಾರು 735 ಆ್ಯಂಬುಲೆನ್ಸ್ಗೆ ಬೇಕಾಗುವಷ್ಟು ನಾವು, ಅಲ್ಲ 745 ಆ್ಯಂಬುಲೆನ್ಸ್ಗೆ ಬೇಕಾಗುವಷ್ಟು ನಾವು ಹೊಸ ಆ್ಯಂಬುಲೆನ್ಸ್ ಕೊಟ್ಟು ಎಲ್ಲೋ ಕೂಡ ಸುಸಜ್ಜಿತವಾಗಿ ಮಾಡಿ. ಅಷ್ಟು ಮಾತ್ರ ಅಲ್ಲ, 5% ಅಂದರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಆ್ಯಂಬುಲೆನ್ಸ್ ಎಕ್ಸ್ಟ್ರಾ. ಯಾಕೆ ಎಲ್ಲೇ ಒಂದು ಬ್ರೇಕ್ ಡೌನ್ ಆದ ರಿಪೇರಿಗೆ ಹೋದರೆ ಒಂದು ಬೇಕಂತ ಹೇಳಿಕೊಂಡು ಆ ಒಂದು ಆ್ಯಂಬುಲೆನ್ಸ್ ಕೂಡ ನಾವು ಸ್ಪೇರ್ ಇಟ್ಟು, ಅದರ ಜೊತೆಯಲ್ಲಿ RTO ಆಫೀಸಿಗೂ ನಾವು ರೈಟಿಂಗಲ್ಲಿ ಕಂಡೀಷನ್ ಕೊಟ್ಟಿದ್ದೇವೆ. 108 ಆ್ಯಂಬುಲೆನ್ಸ್ ರಿನ್ಯೂವಲ್ಗೆ ಬಂದಾಗ ಅದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಾಗ ಮುಂಚೆ 1 ವಾರ ನಿಲ್ಲಿಸ್ತಾ ಇದ್ರು, ಇವರಿಗೆ ಕಷ್ಟ ಆಗ್ತಿತ್ತು. ಬೆಳಿಗ್ಗೆ ಬಂದರೆ ಮಧ್ಯಾಹ್ನದೊಳಗೆ ಸಂಜೆ ಒಳಗೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಲಿಸಬೇಕಂತ ಹೇಳಿದ್ದೇವೆ. ಇದು ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆ ನೇಮಕಾತಿಗೆ ಈಗಾಗಲೇ ಏನೆಲ್ಲ ಪೆಂಡಿಂಗ್ ಇತ್ತು, ಡ್ರೈವರ್ಸ್ ಮತ್ತು ನಮ್ಮ ಸ್ಟಾಫ್ ನರ್ಸ್ ಇದೆಯಾ ಅವರೆಲ್ಲ ಇವತ್ತು ನೇಮಕಾತಿಗೆ ಸಂಬಂಧಪಟ್ಟ ಕೂಡ ಆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅವರ ಹೇರ್ ಸ್ಟೈಲ್ ಇರಲಿ, ಅವರ ಕ್ಲೀನಿನೆಸ್ ಕೂಡ ಇವತ್ತು ಕೌಂಟ್ ಆಗ್ತದೆ. ಇಲ್ಲದೆ ಅವರ ಮೇಲೆ ಫೈನ್, ಆರ್ಗನೈಸ್ಡ್ ಯಾರು ಅದನ್ನು ಕಂಡಕ್ಟ್ ಮಾಡ್ತಾರೆ ಅವರ ಮೇಲೆ ಫೈನ್ ಹಾಕ್ತೇವೆ. ಸರಿಯಾದ ಟೈಮಲ್ಲಿ ಬರೆದಿದ್ರೆ ಕೂಡ ಫೈನ್ ಹಾಕ್ತೇವೆ. ಯಾವುದು? ಅದೆಲ್ಲ ಕಾಂಟ್ರಾಕ್ಟ್, ಅವರಿಗೆ ಮತ್ತು ನಮ್ಗೆ ಕನೆಕ್ಷನ್ ಇಲ್ಲ. ನಾವು ಯಾರು ಜವಾಬ್ದಾರಿ ಕೊಡ್ತೇವೆ ಅವರೇ ಅವರನ್ನು ಸೆಲೆಕ್ಟ್ ಮಾಡಿ, ಅವರೇ ಟ್ರೈನಿಂಗ್ ಕೊಟ್ಟು, ಅವರೇ ಎಲ್ಲ ಅವ್ರು ನೋಡಿಕೊಂಡು ನಾವು ಬಸ್ ಅವ್ರಿಗೆ ಅವರ ಸಂಬಳ ಮಾತ್ರ ಡೈರೆಕ್ಟ್ ನಾವು ಅವ್ರಿಗೆ ಕೊಡೋದು. ಹೌದು, ಕನಿಷ್ಠ ವೇತನ, ಮಿನಿಮಮ್ ವೇಜಸ್. ಇಲ್ಲ, ಕನಿಷ್ಠ ವೇತನ ಅಂತ ಹೇಳಿದರೆ ಲೇಬರ್ ಡಿಪಾರ್ಟ್ಮೆಂಟ್ನವರು ಹಿಂದೆ ಕ್ಯಾಬಿನೆಟ್ನ ಯಾವುದೇ ಒಪ್ಪಿಗೆಯನ್ನು ಪಡೆಯದೆ ಅವರಷ್ಟೇ ಒಂದು ಆದೇಶ ಮಾಡಿದರು. ಅದು ಇನ್ನೂ ಅದು ಕ್ಯಾಬಿನೆಟ್ಗೆ ಬಂದು ಇಲ್ಲದಿದ್ದ ಕಾರಣ ಎಲ್ಲಿ ಕೂಡ ಅನುಷ್ಠಾನ ಆಗಲಿಲ್ಲ. ಅದು ಕ್ಯಾಬಿನೆಟ್ಗೆ ಇನ್ನೂ ಕೂಡ ಬರಲಿಲ್ಲ. ಗೊತ್ತಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ತದೆ. ಇಲ್ಲ, ಮಿನಿಮಮ್ 3 months ಬೇಕು. ಯಾಕೆ ಅವ್ರು ಆದೇಶ ಕೊಡಬೇಕು, ಅದಕ್ಕೆ ಮತ್ತೆ ಎಲ್ಲ ವೆಹಿಕಲ್ ಫ್ಯಾಬ್ರಿಕೇಶನ್ ಮಾಡುವಾಗ ಅದಕ್ಕೆ ಜಟ್ ಫಂಡ್ ಫಿಕ್ಸ್ ಮಾಡಲಿಕ್ಕೆ, ಯಾಕೆ ಅವ್ರು ಡೈಲಿ ಅದನ್ನು ಕ್ಲೀನ್ ಮಾಡಬೇಕು. ಅದಕ್ಕೆ ನಾವು ಹೇಳಿದೆವು, ಟ್ರೈನಿಂಗ್ನಲ್ಲಿ ಇವರಿಗೆ ಡ್ರೈವಿಂಗ್ ಕಲಿಸೋದಲ್ಲ, ಫಸ್ಟ್ ಕ್ಲೀನಿಂಗ್ ಕಲಿಸಬೇಕು ಹೇಗಿರಬೇಕಂತೇಳಿ. ಫಸ್ಟ್ ಅದು, ಮತ್ತು ಒನ್ಸ್ ಇನ್ 15 days ಸರ್ವಿಸ್ ಸ್ಟೇಷನಲ್ಲಿ ಹೋಗಿ ಅವರು ಫುಲ್ ಸರ್ವಿಸ್ ಮಾಡಿಸ್ಬೇಕು. ಅದಕ್ಕೆಲ್ಲ ಕೂಡ ಈ ಕಂಡೀಷನ್ಲಿ ನಾವು ಇವತ್ತು ಇಟ್ಟಿದ್ದೇವೆ. ಕ್ಲೆನ್ಲಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲೆನ್ಲಿನೆಸ್ ಆಫ್ ದಿ ಆಂಬುಲೆನ್ಸ್, ಡ್ರೈವರ್ ಇಂದ ಸ್ಟಾಫ್ ನರ್ಸ್, 3 ನಾವು ಸೇರಿಸ್ಕೊಳ್ತೇವೆ. ನೀವು ಹಿಂದೆ ನೀವು ಇದರ ಆರೋಗ್ಯ ಸಚಿವರು ಇದ್ದಾಗ ನೀವು ಬೈಕ್ ಆಂಬುಲೆನ್ಸ್ ಬಗ್ಗೆ ಲಾಂಚ್ ಮಾಡಿದ್ರಿ. ಈಗ ಆ ಸಿಸ್ಟಮು ಈಗ ನೀವು ಮತ್ತೆ ರೀಲಾಂಚ್ ಮತ್ತೆ ತರ್ತಾ ಇದ್ದೀರಿ ಅಂತ.
ಅದಕ್ಕೂ ಡಿಫ್ರೆನ್ಸ್ ಇರುತ್ತಾ ಏನು? ಇಲ್ಲ, ಹಿಂದೆ ಇದ್ದದ್ದನ್ನೇ ನಾವು ಕಂಟಿನ್ಯೂ ಮಾಡೋದು. ಮತ್ತೆ ಮೋರ್ ಇರುತ್ತಾ ಏನು ಜಾಸ್ತಿ? ಹೌದು, ಹಿಂದಿನದು ಯಾವುದು ಇಲ್ಲ, ಅದು ಕಂಡೀಷನ್ ಇಲ್ಲ. ಹೊಸತ್ತು 100 ಬರ್ತದೆ ಈಗ 100. ಅದು ಫೇಲ್ ಆಗಿದೆ ಅಂತಲ್ಲ ನೋಡಿ. 2014 2000 ಈಗ 26 12 ವರ್ಷ ಈ ಬೈಕ್ ಹಿಡ್ಕೊಂಡು ಇರ್ತದ. ಅದನ್ನೇ ನೋಡಿ. ಅಲ್ಲ, ಅಂತ ಹಿನ್ನಡೆ ಆಗಿದೆ ಅಂತ ಎಂಟೈರ್ ಆಂಬ್ಯುಲೆನ್ಸ್ ಸಿಸ್ಟಮ್ ಹಿನ್ನಡೆ ಆಯಿತು. ಯಾಕೆ ಅಂತ ಹೇಳಿದರೆ ಸಡನ್ ಆಗಿ ರದ್ದುಪಡಿಸಿದ್ದು. ಅವರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದಾಗ ಇವರು ಇಷ್ಟೇ 1 ವರ್ಷ ಕೊಟ್ಟರು. ಮತ್ತು ಟೆಂಡರ್ ಆಗಲಿಲ್ಲ, ಹಾಗೆ ರನ್ ಮಾಡ್ತಾಯಿದ್ರು. ಟೆಂಡರ್ ಆಯಿತು, ಟೆಂಡರ್ ಕ್ಯಾನ್ಸಲ್ ಮಾಡಿದರು, ಮತ್ತೆ ಅವ್ರು ರನ್ ಮಾಡಿ. ಇದೆಲ್ಲ ಒಟ್ಟು ಏನೆಲ್ಲ ಆಗಿದ್ದು ಒಂದು ಸಿಸ್ಟಮ್ ಅಂತ ಎಲ್ಲಿಯೂ ಕೂಡ ಇಲ್ಲ. ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಅದನ್ನು ಟ್ರ್ಯಾಕಿಗೆ ನಾವು ತಂದಿದ್ದೇವೆ. ಹೇಳಿಲ್ಲ, 3 months ಬೇಕಲ್ಲ. ಆಂಬ್ಯುಲೆನ್ಸ್ ಆರ್ಡರ್ ಆಗಬೇಕು ಅಲ್ಲ. ಬೈಕ್ ವಿಲ್ ಕಮ್ ಫಾಸ್ಟ್. ಬೇಗ ರೆಡಿ ಆಗಿದೆ, ಅದು ಫೋಟೋ ಕಳಿಸ್ತೇನೆ ನಾನು. ಎನಿ ಟೈಮ್ ಮಾಡ್ಬೋದು. ಈಗ ನಾವು ಅದನ್ನು ಆಂಬ್ಯುಲೆನ್ಸ್ ನಾವು ಡಿಸೈನ್ ರೆಡಿ ಮಾಡಿದ್ದೇವೆ. ಅದನ್ನು ಆರ್ಡರ್ ಕೊಟ್ಟು ತರುವಂಥದ್ದು. ನಾನು ಡಿಸೈನ್ ಮತ್ತೆ ಕಳಿಸ್ತೇನೆ ಸಂಜೆ. ಅದು ಡಿಪೆಂಡ್ಸ್. ಬೆಂಗಳೂರಿಗೆ ಸುಮಾರು 30-40 ಏನಿದೆ. ಎಲ್ಲಿ ಸಿಟಿ ದೊಡ್ಡದಿದೆ ಟ್ರಾಫಿಕ್ ಅಲ್ಲಿ ಜಾಸ್ತಿ ಕೊಡ್ತಾರೆ, ಅಲ್ಲಿ ಕಡಿಮೆ ಕೊಡ್ತಾರೆ. ಸರ್ಕಾರ ಸೇಮ್ ಆ್ಯಂಬುಲೆನ್ಸ್ ಅಲ್ಲ, ಅದನ್ನು ನಡೆಸೋರು ಇದನ್ನು ನಡೆಸಬೇಕು. ಎರಡು ಕೋಆರ್ಡಿನೇಟ್ ಮಾಡಬೇಕಲ್ಲ. ಬೈಕ್ ಆ್ಯಂಬುಲೆನ್ಸ್ ಕೆಲಸ ಅಂತ ಇದು ಫಸ್ಟ್ ರೆಸ್ಪಾಂಡರ್. ಈಗ ನಾನು ಏನಾದರೂ ಆಕ್ಸಿಡೆಂಟ್ ಆಗಲಿ ಬಿದ್ದರೆ ಇಟ್ ವಿಲ್ ಕಮ್ ಆ್ಯಂಡ್ ಸ್ಟೆಬಿಲೈಸ್ ಮೀ. ಆಕ್ಸಿಜನ್ ಇದೆಲ್ಲ ಕೊಟ್ಟು ಸ್ಟೆಬಿಲೈಸ್ ಮಾಡ್ತದೆ. ಮತ್ತೆ ಇದು ಬಂದು ನಮಗೆ ಕರ್ಕೊಂಡು ಹೋಗ್ತದೆ. ಯಾವುದು ಅದರಲ್ಲಿ ನಾನು ಮುಂಚೆ ಅದಕ್ಕೊಂದು ರೂಲ್ಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಮತ್ತು KE ಮುಖಾಂತರ ಮಾಡಬೇಕಂತೇಳಿ. ನಾವು ಅದಕ್ಕೆ ಸ್ಪೆಷಲ್ ರೂಲ್ಸ್ ಮಾಡಬೇಕಂತ ಕೂಡ ಯೋಚನೆ ಇದೆ. ಮತ್ತೆ ಅದನ್ನು ಚೇಂಜ್ ಮಾಡಬೇಕಾದ್ರೆ ಮತ್ತೆ 3 ತಿಂಗಳು ಲೇಟ್ ಆಗ್ತದೆ ಎಲ್ಲ ಡಿಪಾರ್ಟ್ಮೆಂಟಿಗೆಲ್ಲ ಹೋಗಿ ಬರುವಾಗ. ಅದಕ್ಕಾಗಿ ನಾವು ಈ ಸಲ ಹಿಂದೆ KE ಸಿಸ್ಟಮಲ್ಲಿ ಮಾಡಿ ಮುಂದೆಗೆ ಬರುವಂಥ 3000 ನೇಮಕ ಅದನ್ನು ನಾವು ಸ್ಪೆಷಲ್ ರೂಟ್ಸಲ್ಲಿ ಮಾಡಬೇಕಂತ ನಮ್ಮ ಇಚ್ಛೆ. ಯಾಕೆ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಆಗ ಅವ್ರಿಗೆಲ್ಲದ ಪ್ರಯೋಜನ ಆಗ್ತದೆ. ಹೌದಾ, ಇಮಿಡಿಯೇಟ್. ಎಲ್ಲ ಆಗಿದೆ. ನಿಮ್ದು ಜೋರ್ದಾಗಬೇಕಲ್ಲ. ಅಲ್ಲ, ಹೀಗೆ ಆಗ್ತದೆ. ಒಂದು ಟೈಮಿಂಗ್ ಕೊಡಬೇಕಾದ್ರೆ ಎಲ್ಲ ಕಡೆಗೆ ಬೇಕು ಸ್ಪ್ಲಿಟ್ ಆಗಿ ಮತ್ತೆ ಕೊಡಬೇಕು ಅವ್ರಿಗೆ. ಅಲ್ಲಿ ತನಕ ಆಗುದಿಲ್ಲ. ಹೌದು, ಓನ್ಲಿ ಸಿಟೀಸ್. ಮಂಗಳೂರು, ಹುಬ್ಳಿ, ಬೆಲ್ಗಾಂ, ಮೈಸೂರು. ಇಲ್ಲ, ನಾವು ಬೆಳಿಗ್ಗೆ ಇದು ಮಾಡ್ತೇವೆ. ಅವ್ರಿಗೆ ಎಷ್ಟು ಟೈಮ್ ಇದೆಯಲ್ಲ ಅಷ್ಟೇ. ಇಲ್ಲ, ಲೇಟ್ ಸ್ಟಾರ್ಟ್ ಮಾಡಿ ಹಾಗೆ ಮಾಡಬೇಕು. ಜನಸಾಮಾನ್ಯರು ಏನೇ ಹೇಳಿದ್ರು ಕೂಡ ಸರಕು ಎಲ್ಲಕ್ಕೆ ಪತ್ರ ಕೊಡಲಿಕ್ಕೆ ಅಂತ ಆಗುವುದಿಲ್ಲ. ಆ ಸಂದರ್ಭ ಸರ್ಕಾರ ತೀರ್ಮಾನ ತಗೊಳ್ತದೆ. ಸರ್ಕಾರ ಜನಪರವಾಗಿ, ಸಮಾಜದ ಎಲ್ಲ ವರ್ಗದ ಪರವಾಗಿ ಸರ್ವರಿಗೂ ಕೂಡ ಅವಕಾಶ ಸಿಕ್ಕುವ ರೀತಿಯಲ್ಲಿ ಸರ್ಕಾರ ತೀರ್ಮಾನ ತಗೊಳ್ತದೆ. ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಕ್ಸ್ಪೆನ್ಷನ್ ಮೊದಲ ಬಜೆಟ್ನಲ್ಲಿ ಫಸ್ಟ್ ಉತ್ತರ ಯಾವುದಂತ ಎಲ್ಲರಿಗೂ ಕೂಡ ತಮ್ಮ ಉಸ್ತುವಾರಿ ಕೊಟ್ಟಂಥ ಜಿಲ್ಲೆಗಳಿಗೆ ತಕ್ಷಣ ತಾಲೂಕು ಮಟ್ಟಕ್ಕೆ ಹೋಗಬೇಕು. ಜನರ ಭಾವನೆ ಮತ್ತು ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಈಗಿರುವಂಥ ವ್ಯವಸ್ಥೆಯ ಆ ಪರಿಹಾರ ಸಿಕ್ಕಿದ ನೋಡಿಕೊಂಡು ಅದನ್ನು ಕೊಡಿಸಬೇಕು. ಮತ್ತು ಅಲ್ಲಿ ಏನಾದರೂ ಕೆಲವೊಂದು ಬದಲಾವಣೆಗೆ ತರಬೇಕು ಅಥವಾ ಏನಾದರೂ ನಾವು ಇವತ್ತು ಸರ್ಕಾರ ಯೋಜನೆ ರೂಪಿಸಬೇಕಂತೇಳಿ ಸರ್ಕಾರಕ್ಕೆ ತಿಳಿಸ್ಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ನಿನ್ನೆ ಬೆಳ್ತಂಗಡಿ ಮತ್ತು ಬಂಟ್ವಾಳಕ್ಕೆ ಹೋಗಿದ್ದೆ. ಇವತ್ತು ಸುಳ್ಯ ಮತ್ತು ಕಡಬ ಪ್ರದೇಶ ಹೋಗಿ ಸಂಪೂರ್ಣದ ರಿವ್ಯೂ ಮಾಡಿದ್ದಾರೆ. ನಾವೆಲ್ಲ ಅದಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಪೊಲೀಸ್ ವೈಸರ್ ನಾವೆಲ್ಲ ಕೂಡ ಇದ್ದೆವು. ಕೆಲವೊಂದು ಕಡೆ ಒಂದೊಂದು ರೀತಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಮುಖಾಂತರ ಇವತ್ತು ಆಗಿದೆ. ಕೆಲವೊಂದು ಅದಕ್ಕಾಗಿ ನಾನು ಹೇಳಿದ್ದೇನೆ, ತತ್ಕ್ಷಣ ಕೊಡಬೇಕು ಅವರಿಗೆ. ಮತ್ತು ಅಧಿಕಾರಿಗಳು ಬರೀ ಬುದ್ಧಿವಂತಿಕೆ ಮಾತ್ರ ಅಲ್ಲ, ಹೃದಯವಂತಿಕೆಯಿಂದ ಮತ್ತು ಪ್ರಜ್ಞಾವಂತಿಕೆಯಿಂದ ಕೂಡ ತಮ್ಮ ಕೆಲಸವನ್ನು ಮಾಡಬೇಕು. ನ್ಯಾಷನಲ್ ಹೈವೇ 169 ನಿನ್ನೆ ಒಂದು ಮತ್ತೆ ಇದೇ GBL ಏನು ಅವರೇ ಈ ಒಂದು ತಗೊಂಡಿರುವಂಥ ಕಾಂಟ್ರಾಕ್ಟ್ ಎಲ್ಲ ಕಡೆ ಇದೇ ರೀತಿಯ ಮಾಡ್ತಾ ಇದ್ದಾರೆ. ಅವರ ಮೇಲೆ ಆಕ್ಷನ್ ಮಾಡ್ತಿದ್ದಾರೆ. ಇಲ್ಲ, ನೋಡೋದು ಯಾಕೆ ಮತ್ತು ಏನೇ ಮತ್ತು ಯಾಕೆ ಗುಡ್ಡ ಕುಸಿತ ಆಯ್ತು ಅಂತ ನಾವು ನೋಡಬೇಕು.
ಯಾವ ಕಾರಣದಿಂದ ಆಯ್ತು ಅಂತೇಳಿ. ಏನಾದರೂ ಕೆಲಸ ಮಾಡುವವರ ತಪ್ಪಿನಿಂದ ಆಯ್ತು ಅಂತ ಹೇಳಿದರೆ ಆಗ ಅವ್ರ ಕ್ರಮ ಆಗ್ತದೆ. ಅಲ್ಲ ಮಳೆ ಬರ್ತಿದ್ರು ಗುಡ್ಡ ಬಿಸ್ತಾ ಇದೆ ಮಾಮೂಲಿ. ಅದೇ ಯಾಕೆ ಅಂತ ನಾವು ನೋಡಬೇಕಲ್ಲ ಅದರಲ್ಲಿ. ಸರ್ ಇವಾಗ FSS ಇದೆಯಲ್ಲ ಅದೊಂದು ಇವಾಗ ಈ ಕೆಲವು ಬ್ರಾಂಡ್ ಈ ಡ್ರಿಂಕ್ಸ್ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಅದು ಫ್ಲೇವರ್ಸ್ ಈಗ ನಾವು ಫುಡ್ ಸೇಫ್ಟಿಯನ್ನು ನಾವು ಫುಲ್ ಸ್ಟ್ರೆಂಥನ್ ಮಾಡಿದ್ದೇವೆ, ಸೂಕ್ತ ಆದೇಶ ನಾವು ಕೊಟ್ಟಿದ್ದೇವೆ. ನಾವೆಲ್ಲರಿಗೂ ಕೂಡ ಹೇಳಿದಿಷ್ಟ, ದೊಡ್ಡ 5 ಸ್ಟಾರ್ ಹೋಟೆಲ್ನ ಹಿಡಿದು ತಳಮಟ್ಟದವರೆಗೂ ಹೇಳಿದಿಷ್ಟೇ, ಅಡಲ್ಟ್ರೇಟೆಡ್ ಕೃತಕ ಯಾವುದೇ ರೀತಿಯ ನೀವು ಊಟ ಅಥವಾ ಆಹಾರ ಪದಾರ್ಥ ತಯಾರು ಮಾಡಲಿಕ್ಕೆ ಯಾರು ಕೂಡ ಹೋಗಬೇಡಿ. ಮತ್ತು ಎಲ್ಲ ರೀತಿಯ ಚೆಕ್ಕನ್ನು ನಾವು ಇವತ್ತು ಮಾಡ್ತೇವೆ. ಇದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಗಿಂದಾಗಿ ಎಲ್ಲ ರೇಡ್ ಕೂಡ ಇವತ್ತು ನಡೀತಾ ಇದೆ. ಇವತ್ತು ಕೂಡ ನಡೆದಿದೆ ಕೆಲವೊಂದು ಕಡೆಗಳಲ್ಲಿ, ನಾಳೆ ಕೂಡ ಇರ್ತದೆ. ಈಗ ಡ್ರಿಂಕ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಹಿಂಗೆ ಅಂತ ಮಾಡ್ತಾ ಇದ್ದಾರೆ. ಬಟ್ ಈಗ ಅದರದ್ದೇ ರಾಜ್ಯಕ್ಕೆ ಅನ್ವಯ ಆಗುತ್ತೆ ಅಲ್ಲ, ನೀವು ಸಪ್ರೇಟ್ ಬೇರೆ ಮಾಡ್ತಾರೆ ಇಲ್ಲಿ? ಇಲ್ಲ, ನಮ್ಮ ರಾಜ್ಯಕ್ಕೆಲ್ಲ ನಮ್ಮ ರಾಜ್ಯದ ಮುಖಾಂತರ ನಾವು ಇವತ್ತು ಮಾಡ್ತೇವೆ. ಅಲ್ಲ ಇದು FSS ನಮ್ಮ ಅದಕ್ಕೆ ಸ್ಟೇಟ್ ಇದೆ ಅಲ್ಲ. ಈಗೆಲ್ಲ ಮತ್ತೆ ಟೇಸ್ಟಿಂಗ್ ಪೌಡರ್ ಹಾಕೋದು ಇದುವರೆಗೂ ನಿಂತಿಲ್ಲ ಅನ್ಸುತ್ತೆ. ಅಲ್ಲ, ಬಹುತೇಕ ನಿಂತಿದೆ, ಕೆಲವೊಂದು ಕಡೆ ಇದೆ ಅಂತ ಗೊತ್ತಿಲ್ಲ. ನಿಮಗೆ ಟೇಸ್ಟ್ ಸಿಕ್ಕರೆ ನಮಗೆ ಹೇಳಿ, ನಾವು ಇಡ್ತೇವೆ ಹೋಗಿ ಅವರು. ಕೊಡ್ಬೋದು ನಿಮಗೆ. ಹೌದು, ಆಫೀಸರ್ ಇದ್ದಾರೆ, ಅವ್ರು DH ಅಂಡರಲ್ಲಿ ಇದ್ದಾರೆ. ಯಾವುದು ಅಲ್ಲ, ಆಯ್ತು ಬರ್ತಾರೆ. ನಾನು ಆಫೀಸರ್, ಈಗ ಹೌದು ಆಫೀಸರ್ ಇದ್ದಾರೆ. ಹೌದು, ಒಬ್ಬೊಬ್ಬರೇ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ರು ಇದ್ದಾರೆ. ಅದಕ್ಕಾಗಿ ನಾವು ಹೊಸ ನೇಮಕಾತಿ ಎಲ್ಲ ಮಾಡ್ತಾ ಇದ್ದೇವೆ ಈಗ. ಯಾಕೆ ಇಟ್ಸ್ ಒನ್ ಆಫ್ ದ ಪವರ್ಫುಲ್ ಆ್ಯಕ್ಟ್. ಮತ್ತು ಕರೆಕ್ಟ್ ಆದ C&R ರೂಲ್ಸ್ ಇನ್ನೂ ಕೂಡ ಆಗಲಿಲ್ಲ. ಅದು ಯಾವ ಕ್ವಾಲಿಫಿಕೇಷನ್ ನೇಮಕಾತಿ ಆಗಬೇಕು ಅದು ಬಂದ ತಕ್ಷಣ ಡಾಕ್ಟ್ರುಗಳನ್ನು ಹಾಕಿದರು. ನಾನು ಬಂದು ನೋಡಿದಾಗ ಮತ್ತೆ ನಾನು ಬಂದೆ, ನಾನು ಹೇಳಿ ನಮಗೆ PSL ಡಾಕ್ಟ್ರ್ ಇಲ್ಲ, ನೀವು ಇದಕ್ಕಿಂತ ಡಾಕ್ಟ್ರನ್ನ ತೆಗೆದು ನಾವು ಇಲ್ಲಿಗೆ ಹಾಕಿದ್ದೇವೆ ರಿಟರ್ನ್ ಕೆಲವೊಂದು ಕಡೆ. ಯಾಕಂತ ಹೇಳಿದರೆ ನಾವು ಡಾಕ್ಟ್ರನ್ನ ಹಾಕಿದರೆ ನಮಗೆ PSL ಡಾಕ್ಟ್ರ್ ಇಲ್ಲ. ಮತ್ತು ಎಲ್ಲರಿಗೂ ಕೂಡ ಇದರಲ್ಲಿ ಕೂತ್ಕೊಳ್ಳಿ ಇಂಟ್ರೆಸ್ಟ್ ಜಾಸ್ತಿ ಲೈಸೆನ್ಸ್ ಕೊಡಲಿಕ್ಕೆ. ಈಗ ವಯೋವಂದನದ್ದು ನೀವು ಹಿಂದೆ ನಿಮ್ಮ ಪ್ರೆಡಿಸೆಸರ್ ಇದ್ದಾಗ ಅವರು ಇದನ್ನ ಎತ್ತಿದ್ರು, ಅವಾಗ ಕ್ಲಾರಿಟಿ ಬೇಕು ಅಂತೇಳಿ. ಅವ್ರಿಗೆ ರಿಪ್ಲೈ ಬರ್ಲಿಲ್ವಾ? ಯಾಕಂದ್ರೆ ನೀವು ಮತ್ತೆ ಈಗ ಹೊಸದಾಗಿ ಮತ್ತೆ ನೀವು ಆವಾಗ ಓರಲಿ ಕ್ವಶನ್ ಇತ್ತು, ಇವರ ಸೆಕ್ರೆಟರಿ ಮಾತಾಡ್ತಿದ್ರು. ಅದು ಆಯಿತು ನೋಡುವ ನಾವು ಕೊಡ್ತೇನೆ ಅಂತ ಹೇಳಿಕೊಂಡು ಮತ್ತೇನು ಸುದ್ದಿ ಇಲ್ಲ. ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ಹೋಗಿ ನಮ್ಮ ಕೇಂದ್ರದಾಗ ನಮ್ಮ ಆರೋಗ್ಯ ಸಚಿವರನ್ನೇ ಖುದ್ದಾಗಿ ನಾನು ಇವತ್ತು ಭೇಟಿಯಾದೆ. ಆಯಿತು ಅದನ್ನು ನೋಡ್ತೇವೆ ಅಂತ ಹೇಳಿದ್ರೆ ಮತ್ತೆ ಬರಲಿಲ್ಲ. ಅದಕ್ಕಾಗಿ ನಾವು ಪ್ರಧಾನಮಂತ್ರಿಗೆ ಮತ್ತು ನಾವು ಇವರಿಗೆ ಅದು ಬರಿತಾ ಇದ್ದೇವೆ. ನಮ್ದೆಷ್ಟು ಶೇರ್ ಬರುತ್ತೆ ಅದರಲ್ಲಿ, ಅಂದ್ರೆ ಎಷ್ಟು ಪರ್ಸೆಂಟ್? ಯಾಕಂದ್ರೆ ಅದು ಕಾಂಟ್ರಿಬ್ಯೂಟರಿ ಸ್ಕೀಮ್ ಅಲ್ವಾ? ಕಾಂಟ್ರಿಬ್ಯೂಟರಿ ಸ್ಕೀಮ್ ಬೇರೆ. ಕಾಂಟ್ರಿಬ್ಯೂಟರಿ ಸ್ಕೀಮಲ್ಲಿ ಕೂಡ ಅವರು ಸಮರ್ಪಕವಾಗಿ ನಮ್ಗೆ ಇದು ಕೊಡಲಿಲ್ಲಲ್ಲ. ಯಾವುದು ಎಷ್ಟು ಇದು ಬರ್ತದೆ ಅಂತ ಹೇಳಿಕೊಂಡು ಅನ್ಸೋಕ್ಕೆ ಅದು ನಾಳೆ ಕಳಿಸ್ತೇನೆ, ಅದೊಂದು ರೆಕ್ಟಿಫೈ ಆಗ್ತದೆ. ಸರ್ ಈಗ ಮಲೇರಿಯಾ ಸರ್ ಈಗ ಮೊನ್ನೆ ನಿಮ್ಮ ಹತ್ರ ಮಲೇರಿಯಾ ಕಾರ್ಯಕರ್ತರು ಇಲ್ಲಿಗೆ ಮಂಗಳೂರಿನಲ್ಲಿರುವ ಕಾರ್ಯಕರ್ತರು ನಿಮ್ಮ ಹತ್ರ ಬಂದು ಅವರ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ದಾರೆ. ಬಟ್ ಇವರು DH ನಮಗೆ ಕನಿಷ್ಠ ವೇತನ ಮಾಡಲಿಕ್ಕೆ ಬರೋದು ಅವರು ಈ ಕಾರ್ಯಕರ್ತರು, ಅವರು ಸ್ವಯಂ ಸೇವಕರು ಅಂತ ಹೇಳುವ ವಿಚಾರವಾಗಿ ನೀವು ಅವರನ್ನು ಕನಿಷ್ಠ ವೇತನ ಅಥವಾ ಕಾಂಟ್ರಾಕ್ಟ್ ಬೇಸ್ಗೆ ತಂದಿ ಅಂತ ಹೇಳಿದ್ದಾರೆ. ಬಟ್ ಅವರು ಇನ್ನು ಆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ. ಅದು ಅವರೀಗ ಅಂತ ಸೇರಿಕೊಂಡು ಬಂದಂಥ ಸಂದರ್ಭ ಮೊನ್ನೆ ಬಂದು ನನ್ನ ಹತ್ರ ಹೇಳಿದರು, ಅವರಿಗೆ ಕನಿಷ್ಠ ವೇತನ ಮಾಡಬೇಕಂತ ಅವರಿಗೆ ನನ್ನ ಹತ್ರ ಕೇಳಿದ್ದಾರೆ. ನಾನು ಹೇಳಿದ್ದೇನೆ ನೀವು ಮಲೇರಿಯಾ ನಿರ್ಮೂಲನೆ ಮಾಡಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೇನೆ. ಅವರವರ ಕೆಲಸ ಮಾಡಲಿ, ನಾವು ಅದು ಮುಂದಕ್ಕೆ ನಾವು ನೋಡ್ತೇವೆ ಅವ್ರಿಗೆ ಏನು ಮಾಡ್ಬೋದು ಅಂತ ಲುಕ್ಕಿಂಟ್ರಿ. ನಮಗೆ 4 ಕೋಟಿ ಅದು ಜಿಲ್ಲಾ ಕೇಂದ್ರದಲ್ಲಿದೆ, ಮತ್ತು ಎಲ್ಲ ತಾಲೂಕು ಮಟ್ಟ ಸಹ 30 ಮತ್ತು ಬೆಳ್ತಂಗಲ್ಲಿನ 1 ಕೋಟಿ ಇತ್ತು. ಇದರಲ್ಲಿ ಏನಾದರೂ ತಕ್ಷಣ ಬೇಕಾದಲ್ಲಿ ಗೌರ್ಮೆಂಟ್ ಕೊಡ್ತದೆ. ಗೌರ್ಮೆಂಟ್ ಕೊಡುವಾಗ ಒಂದು 4 ದಿವಸ ಲೇಟ್ ಆದರೂ ಕೂಡ ಪಕ್ಕದ ಜಿಲ್ಲೆಯಲ್ಲಿ ಈಗ ಉತ್ತರ 20 ಕೋಟಿ ಇದೆ, ಅಲ್ಲಿ ತಗೊಳ್ಬೋದು. ಸೊ ಮನಿ ಇಸ್ ನಾಟ್ ಎ ಶಾರ್ಟೇಜ್. ಆಲ್ರೆಡಿ ಸಿಸ್ಟಮ್ ರೈಟಿಂಗ್ ಅಲ್ಲಿ ಇದೆ ಫಾರ್ ದ ಸ್ಕೀಮ್, ಎಸ್ಪೆಷಲಿ ಫಾರ್ ದಿ ಸ್ಟೇಟ್ ಕೋಆರ್ಡಿನೇಷನ್ ಅಂದ್ರೆ ಅದಕ್ಕೆ ನಾವು ಬರೆದಿದ್ದೇವೆ. ಅದಕ್ಕೆ ನೀವು ಕ್ಲಾರಿಟಿ ಕೊಡಿ ಅಂತ. ಫಾರ್ ದ ಸ್ಟೇಟ್ ಹಸ್ ರಿಕ್ವೆಸ್ಟೆಡ್
ಕಾರ್ಡ್ ಟು ಎಲಿಜಿಬಲ್ ಬೆನಿಫಿಷರೀಸ್ ಕಾರ್ಡು ಕೂಡ. ಲಿಖಿತ್ ಎಂಬ ವಿದ್ಯಾರ್ಥಿ ಇವತ್ತು ತಮ್ಮ ಶಾಲಾ ಆಟ ಮೈದಾನ ಆಟ ಆಡೋ ಸಂದರ್ಭದಲ್ಲಿ ಇವತ್ತು ಕೊಲಾಪ್ಸ್ ಆಗಿ ತಾನು ಇವತ್ತು ಮೃತಪಟ್ಟಿದ್ದು ಅತ್ಯಂತ ನಮ್ಮ ನೋವಿನ ವಿಚಾರ. ಬಹುಶಃ ಅವ್ರ ಕುಟುಂಬಕ್ಕೆ ನಾವು ನಮ್ಮದೇ ಆದ ಸಂತಾಪ ವ್ಯಕ್ತಪಡಿಸಿಕೊಂಡು ಇವರು ಕೆಲವೊಂದು ವರ್ಷಗಳಿಂದ ಬಹುಶಃ ಇವತ್ತು ಯುವಕರು ಕಾಣಲಿಕ್ಕೆ ಆರೋಗ್ಯವಂತರಾಗಿದ್ದವರು ಮತ್ತು ಈಗ ವಿದ್ಯಾರ್ಥಿಗಳು ಕೂಡ ಈ ರೀತಿ ತತ್ಕ್ಷಣವೇ ಒಂದು ಕೊಲಾಪ್ಸ್ ಆಗಿ ಇವತ್ತು ಪ್ರಾಣ ಕಲಿತಿರುವ ಬಗ್ಗೆ ನಾವೆಲ್ಲ ಚಿಂತಿತರಾಗಿದ್ದೇವೆ. ಯಾಕೆ ಈ ರೀತಿ ಆಗ್ತದೆ ಅದಕ್ಕಾಗಿ ಬಹುಶಃ ಈಗಾಗಲೇ ಕೆಲವೊಂದು ಹಿಂದೆ ತನಿಖೆಗಳು ಮಾಡಿದರು. ಅದು ಬಹುಶಃ ನಾನು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ಜೊತೆ ಮಾತಾಡಿಕೊಂಡು ಹಿರಿಯ ನಮ್ಮ ಹೃದಯ ತಜ್ಞರು ಯಾರಿದ್ದಾರೆ ಚರ್ಚೆ ಮಾಡಿಕೊಂಡು ನಿಜವಾಗಿ ಇದರಲ್ಲಿ ಯಾವುದಿದೆ ಏನು ಈಗ ಕೆಲವೊಂದು ಕಡೆ ಒಂದೊಂದು ಕಾರಣ ಅಂತ ಬರ್ತದೆ, ಅದು ನಿಜವಾಗಿ ಕೂಡ ಬಹುತೇಕ ಏನದಕ್ಕೆ ಕಾರಣ ಅಂತ ನಾವಿವತ್ತು ಮಾಡಿ ಅದರ ಬಗ್ಗೆ ನಾವು ನಿಮಗೆ ತಿಳಿಸ್ಲಿಕ್ಕೆ ನಾವು ಇಚ್ಛಿಸ್ತೇವೆ. ಈಗ 50 ವರ್ಷ ಮೇಲ್ಪಟ್ಟವರಿಗೆ ಎಲ್ರಿಗೂ ಕೂಡ ಈಗ ಒಂದು ಮೆಡಿಕಲ್ ಟೆಸ್ಟ್ ಮಾಡುವಂಥ ಅನಿವಾರ್ಯತೆ ಇದೆ. ಈಗ ಸಣ್ಣ ಮಕ್ಕಳಿಗೂ ಕೂಡ ಮಾಡುವಂಥ ಅನಿವಾರ್ಯತೆ ಇದೆಯಾ ಅಂತ? ಅಲ್ಲ, ಈಗಾಗಲೇ ನಮ್ಮಲ್ಲಿ ARBI ಸ್ಕೂಲ್ ಟೀಮ್ ಅಂತಿದೆ, ಆರೋಗ್ಯ RBSK ರಾಷ್ಟ್ರೀಯ ಬಾಲ ಶಿಕ್ಷಣ ಮತ್ತು ಸ್ವಾಸ್ಥ್ಯ ಶಿಕ್ಷಣ ಅಂತ ಹೇಳಿಕೊಂಡು ಅವತ್ತು ನಾನೇ ಸಚಿವನಾಗಿದ್ದಾಗ ಮಾಡಿದ್ದು 2013. ಅದರ ಅನುಗುಣಂತೆ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಲ್ತ್ ಟೀಮ್ ಅಂತಿದೆ. ಅವ್ರು ಪ್ರತಿ ಶಾಲೆಗೆ ಹೋಗಬೇಕು, ಸರ್ಕಾರಿ ಶಾಲೆಗೆ ಹೋಗಬೇಕು, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಕಂಪ್ಲೀಟ್ ಹೆಲ್ತ್ ಇಂಡೆಕ್ಸನ್ನು ಚೆಕ್ ಮಾಡಬೇಕು. ಅಲ್ಲಿ ಅವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೆ ಅವರ ತಂದೆ ತಾಯಂದರೆ ಹೇಳಿ ಸರ್ಕಾರ ಮುಖಾಂತರ ಉಚಿತವಾಗಿ ಆಪರೇಷನ್ ಚಿಕಿತ್ಸೆ ಮಾಡಬೇಕಂತ ಯೋಜನೆ ಇದೆ. ಆದರೆ ಇದು ಅವರು ಒಮ್ಮೆ ಹೋಗಿ ಬರ್ತಾರೆ ಇದರಲ್ಲಿ ಸಣ್ಣ ಈ ರೀತಿ ಅವರು ಯಾಕೆ ಆಗ್ತದೆ ಮತ್ತು ಯುವಕರು ಯಾಕೆ ನಾವು ಕಲ್ತ್ಕೊಂಡಿದ್ದೇವೆ ಅಂತ ನಾವು ಕೂಡ ಇದನ್ನು ಭಾಳ ಇದನ್ನು ಚಿಂತಿತರಾಗಿದ್ದೇವೆ. ಹಿರಿಯರಿಗೆ ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ನಮ್ಮ ಹೃದಯ ಸಂಜೀವ ಅಂತೇಳಿ ಒಂದು ಕಾರ್ಯಕ್ರಮ ಈಗಾಗಲೇ ಇದೆ. ಅದೇನಂತೇಳಿ ಯಾರಿಗ ಸ್ವಲ್ಪ ಮಟ್ಟಿನ ಎದೆ ನೋವು ಕಂಡು ಬಂದರೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದರೆ ಅಲ್ಲಿ ಬಹುಶಃ ನಾವು ಅವರನ್ನು ECG ಟೆಸ್ಟ್ ಮಾಡಿ ECGಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಕೂಡ ತಕ್ಷಣ ಅವರಿಗೆ ಒಂದು ನಾವು ಇಂಜೆಕ್ಷನ್ ಔಷಧಿ ಕೊಟ್ಟು ಅವ್ರನ್ನ ತಾಲೂಕು ಆಸ್ಪತ್ರೆಗೆ ಅಥವಾ ಈ ಹೃದಯ ರೋಗಕ್ಕೆ ಸಂಬಂಧಪಟ್ಟಾಗೆ ಚಿಕಿತ್ಸೆ ವ್ಯವಸ್ಥೆ ಇರೋದು ಕರ್ಕೊಂಡು ಹೋಗಿ ಅಲ್ಲಿ ಅದನ್ನು ಎಂಜಿಯೋಗ್ರಾಮ್ ಮಾಡಿ ಮತ್ತು ಉಚಿತವಾಗಿ ಟ್ರೀಟ್ಮೆಂಟ್ ಮಾಡೋ ಸ್ಕೀಮ್ ಕೂಡ ಇಟ್ಟಿದೆ. ಅದರಲ್ಲಿ ಭಾಳಷ್ಟು ಜನ ಅವರ ಒಂದು ಜೀವನ ಉಳಿಸಿಕೊಂಡು ಬಂದಿದ್ದಾರೆ. ಇದು ಕೆಲವು ತಾಲೂಕು ಮತ್ತು ಜಿಲ್ಲೆಯಲ್ಲಿದೆ. ಇದು ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಮುಂದೆ ನಾವು ವಿಸ್ತರಣೆ ಮಾಡಲಿಕ್ಕೆ ಈಗ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು.